ಕೃಷ್ಣ ಜನ್ಮಾಷ್ಟಮಿಯಂದು ಚಿತ್ರ ವಿಚಿತ್ರ ವೇಷ ಧರಿಸಿ ಜನರನ್ನ ಆಕರ್ಷಿಸಿ ಅವರು ನೀಡಿದ ಹಣ ಸಂಗ್ರಹಿಸಿ ಬಡ ಮಕ್ಕಳ ಅನಾರೋಗ್ಯ ಪೀಡಿತರ ಚಿಕಿತ್ಸೆಗೆ ನೀಡುವ ತುಳುನಾಡಿನ ಕರ್ಣ ಅಂತ ಖ್ಯಾತಿ ಪಡೆದಿರುವಂತಹ ರವಿ ಕಟ್ಟಪಾಡಿ ಅವರ ಈ ವರ್ಷದ ಧನ ಸಹಾಯ ಕಾರ್ಯಕ್ರಮ ನಿನ್ನೆ ಕಟ್ಟಪಾಡಿಯ ಪೇಟೆಬೆಟ್ಟು ಬಬ್ಬುಸ್ವಾಮಿ ದೇವಸ್ಥಾನದ ಅಂಗಣದಲ್ಲಿ ನಡೆಯಿತು. ಕಟ್ಟಡ ಕಾರ್ಮಿಕ ರವಿ ಅವರು ಕಳೆದ 8 ವರ್ಷಗಳಿಂದ ಹಾಲಿವುಡ್ ಸಿನಿಮಾದ ವಿಚಿತ್ರ ಪಾತ್ರಗಳ ಮೂಲಕ ವೇಷ ಧರಿಸಿ 2 ದಿನಗಳ ಕಾಲ ಅನ್ನಾಹಾರವಿಲ್ಲದೆ ಊರೂರು ಅಲೆದಾಡಿ ಸಂಗ್ರಹಿಸಿದ ಈ ಬಾರಿ ಸಂಗ್ರಹವಾದ ಒಟ್ಟು 1,04,30,685 ರೂಪಾಯಿಗಳನ್ನು ಸುಮಾರು 70ಕ್ಕೂ ಹೆಚ್ಚು ಅನಾರೋಗ್ಯ ಪೀಡಿತ ಮಕ್ಕಳಿಗೆ ದಾನ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕೇಮಾರು ಸಂದೀಪನೆ ಆಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ, ಉಡುಪಿ ಜಿಲ್ಲಾಧಿಕಾರಿ ಕುರ್ಮಾರಾವ್ ಅವರು ಉಪಸ್ಥಿತರಿದ್ದು ರವಿ ಕಟಪಾಡಿ ಸಮಾಜ ಸೇವೆ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಎಸ್ಪಿ ಅಕ್ಷಯ ಮಚೀಂದ್ರ, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಕತ್ತಲ್ ಸರ್, ದೈವಸ್ಥಾನದ ಗುರಿಕಾರರಾದ ಹರಿಶ್ಚಂದ್ರ ಪಿಲಾರು, ರವಿ ಬಳಗದ ಮಹೇಶ್ ಶೆಣೈ ವೇದಿಕೆಯಲ್ಲಿದ್ದರು. ಇದೇ ಸಂದರ್ಭದಲ್ಲಿ ರವಿ ಬಳಗದ ವತಿಯಿಂದ ರವಿ ಕಟ್ಟಪಾಡಿ ಮತ್ತಿತವರ ತಾಯಿಯನ್ನ ಗೌರವಿಸಲಾಯಿತು. ಪೂರ ಆತ ಸೌಕರ್ಯ ಫೆಸಿಲಿಟಿ ಇಜ್ಜಿ ಅವಳು ಫುಲ್ ಫೆಸಿಲಿಟಿ ಉಂಡು ಅಂದ್ಮಾಡು ಐ ಬೊಕ್ಕಲೆ ಬಾರಿ ಮಕ್ಕರುಂಡು ಅವಳು ಪೂರ ಉಂಡು ಸ್ವಾಮಿಲೆ ಇರೇ ಗೊತ್ತುಜಿ ಸ್ವಿಮ್ಮಿಂಗ್ ಪೂಲ್ ಪೂರ ಉಂಡು ಎನ್ಪೋರ್ಸದ ಅಜ್ಜರೆಗ್ ಅವಳು ಪೋದು ಸ್ವಿಮ್ಮಿಂಗ್ ಪೂಲ್ ಮೇರ್ ನೀಂದು ಮುರ್ಕುದು ಪಾಡು ಆಲೋಚನೆ ಅನ್ಪ್ಲೆ ಓಲು ಇಲ್ಲ ನಮ್ಮ ಆತನ ಬರಿತಾಲು ಹೊರ್ತಿ ಬನ್ಪಿನ ಆಲ್ನ ಬಾರಿ ಮಕ್ಕರುಂಡು ಎಂಕಲ್ನ ಅಜ್ಜರೇನ್ಲ ಪಾಡ್ದಿನಿ ಅವಳು ಆಂಡ ಎಂಕಲ್ನ ಬೇತೆ ಆಶ್ರಮ ಪಾಡ್ದಿನಿ ಅವಳು ಸ್ವಿಮ್ಮಿಂಗ್ ಪೂಲ್ ಮಾತ್ರ ಹತ್ತು ಹಾರ್ಸ್ ರೈಡಿಂಗ್ ಉಂಡು ಒಂದು ಕುದುರೆ ಪೋದವರ ಸೊಂಟ ಬೊಲ್ಲಿದು ಬೂದು ಪಾಡು ಮಾಡೋದು ಎಂಚಿನ ಸ್ಥಿತಿನ ಮಾನವೀಯ ಸಂಬಂಧಲು ಕುಂಠಿತ ಒಂದಲ್ಲ ನಿಗಲು ಮಾತೆರಂಜ ಮಾನವೀಯ ಸಂಬಂಧವನ್ನು ದುಮ್ಮುಕೊನಲೆ ರವಿಯಣ್ಣನ ವೈಯಕ್ತಿಕ ನೆಲೆಡು ಏನು ಏಪಲ ಈರ್ನೊಟ್ಟುಗುಲ್ಲೆ ನಿಗಲ್ನ ಟೀಮ್ ಎಡ್ಡಾವಡು ಏನು ನಮ್ಮ ನಂಚಿತ್ತಿನ ಮೂಕಾಂಬಿಕೆ ನಿಗಲ್ ಎಡ್ಡೆ ಮನ್ಪಾಡು ಆಯ್ತ ಮಿತ್ತ ಇರೇಕ್ ನಂಗೆ ಈರ್ನ ಟೀಮ್ಗೆ ಮಸ್ತ್ ಸಪೋರ್ಟ್ ಮಲ್ದಿನಾಗಲು ಮೀಡಿಯಾ ಮಾಧ್ಯಮ ಇನ್ನೇ ಮಾಧ್ಯಮ ಮಸ್ತ್ ಸಪೋರ್ಟ್ ಮಾಡ್ತೀನಿ ಇರೇನು ಇಡೀ ಮುಟ್ಟಾದನು ಅವು ಬಾರಿ ಬಾರಿ ಅಗಲೆಗಿಲ್ಲ ನಮ್ಮ ವೈಯಕ್ತಿಕವಾದ ಒಂದು ಅಭಿನಂದನೆ. ವಿಶೇಷವಾದ ವೇಷಗಳೆಲ್ಲ ಮಾಡಿ 1 ಕೋಟಿ ರೂಪಾಯಿ ಸಂಗ್ರಹ ಮಾಡಿ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಸಂಗ್ರಹ ಮಾಡಿ ಈ ಥರ ಒಂದು ಬಡ ಮಕ್ಕಳಿಗಾಗಿ ವಿಶೇಷವಾದ ಬೇರೆ ಬೇರೆ ಕಾಯಿಲೆಗಳಿರ್ಬೋದು, ಅಂಗವೈಕಲ್ಯದಿಂದ ಬಳಲುತ್ತಿರುವವರಿರ್ಬೋದು, ಇಂಥವರಿಗೆ ಸಹಾಯ ನೀಡಿರುವುದು ನಾವು ಮತ್ತು ಸಹಾಯ ನೀಡಿರುವುದಕ್ಕೆ ಅವರು ಮಾಡ್ತಿರುವ ವೇಷಗಳು ನಾವು ನೋಡಿದರೆ ಅದು ಅವರ ಆರೋಗ್ಯವನ್ನು ಲೆಕ್ಕಿಸದೆ ಮತ್ತು ಪ್ರಾಣವನ್ನು ಸಹಿತ ಕೆಲವು ಬಾರಿ ಅವರು ಹಾಕಿರುವ ಆ ವೇಷಗಳನ್ನು ನೋಡಿದ್ರೆ ಪ್ರಾಣಕ್ಕೂ ಕೂಡ ಅಪಾಯ ಆಗಬಹುದು ಅನ್ನುವಂಥ ವೇಷಗಳು ಹಾಕಿ ಅವರು ಮಾಡ್ತಿರುವ ಕೆಲಸ ನೋಡಿದರೆ ಅವರನ್ನು ನಾವು ಯಾವ ರೀತಿ ಕರೆಯಬೇಕು? ಪ್ರಾಣ ದಾನಿ ಅಂತ ಕರೆಯಬೇಕಾ ಅಥವಾ ಯಾವ ದೊಡ್ಡ ದಾನಿ ಅಂತ ಕರೆದಿದ್ರು ಕೂಡ ಅವರಿಗೂ ಕಡಿಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾನು ಊರಿಗೂ ಏತ್ ಜನ ಕೊರತೆ ಬಂಡದು ಎನ್ನ ಟೀಮಿಗೂ ಗೊತ್ತುಂಡು, ಎಂಗೂ ಗೊತ್ತುಂಡು. ಊರ್ದಾಗ ನಮ್ಮ ಕಾಸು ಕೊರಡುಂದಾಂಡ ಆಯನ ಬಗ್ಗೆ ಬ್ಯಾನರ್ ಪಾಡೋಡುಂದಿಜ್ಜಿ, ಆಯನ ಬಗ್ಗೆ ಡೊನೇಷನ್ ಮಲ್ಪೋಡು ಬಂದಲ್ಲ ಅಜ್ಜಿ ಕೊರ್ಪಿನ ಮನಸ್ಸತ್ತಿನಾಂಡ ಎಂಚಲ ಕೊರಲಿ ಅಂಚೆ ಅಂಕಲ್ ಊರ್ದಾಗಲಿ ಕೆಲವು ಜನಕ್ಕೂ ಕೊರತ ಆಂಡ ಎಂಕಲ್ ಪಂಡ್ರೆ ಬಾಬುಜ ದಯಗ್ ಊರ್ದಾಗಲಿಯ ಕೊರನ ಪಂಡ್ರೆ ಬಲ್ಲಿ ಬಂಡದು ಅವೇ ಪರ ಊರ್ದಾಗಲಿಯ ಕೊರನ ಎಂಕಲ್ ಪೋಸ್ಟರ್ ದಾಯ ಪಾಡುವ ಪಂಡ ನಮಕ್ ಪರ ಊರ್ದಾಗಲ ಕಾಸು ಕೊರ್ಪೇರು, ಊರ್ದಾಗಲ ಕೊರ್ಪೇರು, ಪರ ಊರ್ದಾಗಲ ಕೊರ್ಪೇರು, ಮಾತಾ ಊರ್ದಾಗಲ ನಾಡೋ ಬತ್ತದು ಎನ್ನ ಟೀಮು ಕೊರ್ತೇರು. ಅಕ್ಕಲ್ ಕೊರ್ತಿನ ಕಾಸೆ ಇನಿಕ 1 ಕೋಟಿ 4 ಲಕ್ಷ ಚಿಲ್ಲರೆ ಆಯ್ತೀನಿ ಏನಡ ಐಕೋಸ್ಕರ ಯಾನು ಊರುಡುಪ್ಪಾಡು ಪರ ಊರುಡುತ್ತಿನಾಗಲಿ ಮಾತೆರೆಗಿಲ್ಲ ಎನ್ನ ಟೀಮ್ದ ಪರವಾದಾಗಲಿ ತುಂಬ ಥ್ಯಾಂಕ್ಸ್ ಮಾನೊಂದುಲ್ಲೆ.